ಉಡುಪಿ ಜಿಲ್ಲೆಯಲ್ಲಿ ಬೀಸಿದ ಸುಂಟರ ಗಾಳಿಗೆ ಜಿಲ್ಲೆಯ ಅನೇಕ ಭಾಗಗಳು ಅಕ್ಷರಶಃ ನಲುಗಿ ಹೋಗಿದ್ದು ಅಪಾರ ಪ್ರಮಾಣದಲ್ಲಿ ಆಸ್ತಿಪಾಸ್ತಿ ನಷ್ಟ ಸಂಭವಿಸಿದೆ. ಸುಂಟರ ಗಾಳಿಯ ಅಬ್ಬರಕ್ಕೆ ಹಲವು ಮನೆ, ಅಡಿಕೆ, ರಬ್ಬರ್ ಸಹಿತ ನೂರಾರು ಎಕರೆ ಬೆಳೆ ನಾಶವಾಗಿದೆ. ಮುಂಜಾನೆ ಭಾರೀ ಮಳೆಯೊಂದಿಗೆ ಬೀಸಿದ ಬಿರುಗಾಳಿಗೆ ಕುಂದಾಪುರ ತಾಲೂಕಿನ ಅಮಾಸೆಬೈಲಿನ ರಟ್ಟಾಡಿ ಗ್ರಾಮದ ಬಾಲಕೃಷ್ಣ ನಡುಬೂರು ಇವರ 50 ಅಡಿಕೆ ಮರ ಹಾನಿಗೊಂಡಿದೆ. ರಾಜೀವ ನಡುಬೂರು ಇವರ 100ಕ್ಕೂ ಅಧಿಕ ಅಡಿಕೆ ಮರ ತುಂಡಾಗಿ ನೆಲಕ್ಕುರುಳಿದೆ. ಮಹೇಶ ನಡುಬೂರ ಇವರ ಮನೆಯ ಮಾಡಿನ 30ಕ್ಕೂ ಅಧಿಕ ಹಂಚುಗಳು ಗಾಳಿಗೆ ಹಾರಿ ಹೋಗಿದ್ದರೆ ಮಾಡಿನ ದೊಂಬೆ ಹಾನಿಗೊಂಡಿದೆ. ಗಾಳಿ ಮಳೆಯಿಂದ ಬ್ರಹ್ಮಾವರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ವ್ಯಾಪಕ ಹಾನಿ ಸಂಭವಿಸಿದೆ. ಇಲ್ಲಿನ 12ಕ್ಕೂ ಅಧಿಕ ಮನೆಗಳು ಇದರಿಂದ ಭಾರೀ ಪ್ರಮಾಣದಲ್ಲಿ ಹಾನಿಗೊಂಡಿದೆ. ಕಾರ್ಕಳ ತಾಲೂಕು ಇನ್ನ ಗ್ರಾಮದ ಸುರೇಶ್ ಮೂಲ್ಯ ಇವರ ಮನೆ ಮೇಲೆ ಮರ ಬಿದ್ದು, ಉಡುಪಿ ತಾಲೂಕು ಕಡೆಕಾರು ಗ್ರಾಮದ ಸರಸು ಸುವರ್ಣ, ವಿದ್ಯಾವತಿ, ದಿವಾಕರ್ ಶೆಟ್ಟಿ, ಶಿವಳ್ಳಿ ಗ್ರಾಮದ ಸುಮಿತ್ರ, ಮುತ್ತಯ್ಯ, ಪುತ್ತೂರು ಗ್ರಾಮದ ದೇವೇಂದ್ರ ನಾಯಕ್ ಇವರ ಮನೆಗಳಿಗೂ ಹಾನಿಯಾದ ವರದಿ ಬಂದಿದೆ. ಕುಂದಾಪುರ ತಾಲೂಕಿನ ಕಟ್ಬೆಳ್ತೂರು ಗ್ರಾಮದ ಸುಮಂತ್, ಬಿಜಾಡಿಯ ರಾಮಚಂದ್ರ ಸೇರಿಗಾರ್, ಕುಂಬಾಶಿಯ ಚಂದ್ರಶೇಖರ್ ಆಚಾರ್ಯ, ಕೋರ್ಗಿಯ ಚಿಕ್ಕು, ಕುಳಂಜೆಯ ಸುಬ್ಬಣ್ಣ ನಾಯಕ್, ಕೆದೂರಿನ ರತ್ನ ಮೊಗೆರ್ತಿ ಇವರ ಮನೆಗಳಿಗೂ ವಿವಿಧ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟದ ಅಂದಾಜು ಮಾಡಲಾಗಿದೆ.